ಸರ್ಕಾರದ ಯೋಜನೆಗಳ ಅಡಿಯಲ್ಲಿ ಕಡುಬಡವರಿಗೆ ಮನೆ ನಿರ್ಮಾಣಕ್ಕೆ ಆದೇಶ ಇದ್ರೂ ಸಹ ಉಳ್ಳವರಿಗೆ ಮಾತ್ರ ಮನೆ ನೀಡಲಾಗ್ತಾ ಇದ್ದು ಇಲ್ಲದವರಿಗೆ ಕಣ್ಣೀರಿನ ಗತಿಯೇ ಆಗಿದೆ. ಪಾವಗಡ ತಾಲೂಕು ವೈಎನ್ ಹೊಸಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಸ್ಸಿ ಕಾಲೋನಿಯಲ್ಲಿ ವಾಸ ಇರುವ ದೇವಿ ಎಂಬ ಅವಿವಾಹಿತೆ ಮಹಿಳೆ ತಂದೆ ತಾಯಿಯನ್ನ ಕಳೆದುಕೊಂಡು 6 ವರ್ಷಗಳಿಂದ ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ಮನೆ ನಿರ್ಮಾಣಕ್ಕೆ ಆರ್ಥಿಕ ಶಕ್ತಿ ಇಲ್ಲದೆ ಮರದ ಕಟ್ಟಿಗೆ ಮೂಲಕ ಬ್ಯಾನರ್ ಗೋಡೆ ಮೇಲ್ಛಾವಣಿಗೆ ತುಂಡು ತುಂಡು ಹೊಡೆದ ಸಿಮೆಂಟ್ ಶೀಟ್ ಬ್ಯಾನರ್ ಹೊದಿಸಿಕೊಂಡು ಮಳೆ ಗಾಳಿ ಬಂದಾಗ ಯಾವಾಗ ಮೇಲೆ ಬೀಳುತ್ತೋ ಎಂಬ ಪ್ರಾಣಭಯದೊಂದಿಗೆ ಜೀವನ ಸಾಗಿಸ್ತಾ ಇದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯತ್ ಪ್ರಜಾಪ್ರತಿನಿಧಿಗಳ ಬಳಿ ಸಮಸ್ಯೆ ಹೇಳಿಕೊಂಡ್ರೂ ಈ ಮಹಿಳೆಗೆ ಯಾವುದೇ ನೆರವು ಸಿಕ್ಕಿಲ್ಲ. ಹೀಗಾಗಿ ಪತ್ರಿಕಾ ಮಿತ್ರರಿಗೆ ಇವರು ಮಾಹಿತಿ ನೀಡಿದ್ದು ಪತ್ರಿಕೆಯ ಮಿತ್ರರು ಹೆಲ್ಪ್ ಸೊಸೈಟಿ ಸಂಸ್ಥೆಯ ಗಮನಕ್ಕೆ ತಂದಿದ್ದಾರೆ. ಇದೇ ವೇಳೆ ತಕ್ಷಣ ಇದಕ್ಕೆ ಸ್ಪಂದಿಸಿದ ಹೆಲ್ಪ್ ಸೊಸೈಟಿ ಸಂಸ್ಥೆಯ ಅಧ್ಯಕ್ಷರಾದ ಮಾನಂ ಶಶಿಕಿರಣ್ ಸ್ಥಳಕ್ಕೆ ಆಗಮಿಸಿ ಒಂಟಿ ಮಹಿಳೆಯ ನರಕಯಾತನೆ ಕಂಡು ಈ ಬಡ ಮಹಿಳೆಗೆ ಸೂರು ಕಲ್ಪಿಸುವ ಸಂಪೂರ್ಣ ಜವಾಬ್ದಾರಿ ಹಾಗೂ ಮನೆ ನಿರ್ಮಾಣದ ಸಂಪೂರ್ಣ ಖರ್ಚು ನಮ್ಮ ಸಂಸ್ಥೆ ವಹಿಸಲಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಬಡ ಮಹಿಳೆಗೆ 1 ತಿಂಗಳಿಗೆ ಆಗುವಷ್ಟು ದಿನಸಿ ಪದಾರ್ಥ ನೀಡಿ ಮಹಿಳೆಗೆ ಧೈರ್ಯ ತುಂಬಿದ್ದಾರೆ. ಈ ಸಂದರ್ಭದಲ್ಲಿ ಬಡ ಮಹಿಳೆ ನನಗೆ ಸಹಾಯ ಹಸ್ತ ನೀಡೋಕೆ ಮುಂದೆ ಬಂದಂತಹ ಹೆಲ್ಪ್ ಸೊಸೈಟಿ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ವರದಿ ನಂದೀಶ್ ನಾಯ್ಕ, ಪಾವಗಡ. ಆಂಧ್ರಜಿತ್ ರಿಪೋರ್ಟು ನಮ್ಮದು ನೀಲಕೋಟೆನಲ್ಲಿ ಸುಮಾರು 1 ವರ್ಷದ ಹಿಂದೆ ಇಲ್ಲಿಗೆ ಭೇಟಿ ನೀಡಿದ್ದೆ. ಇವರು ಪಾವಗಡದಲ್ಲಿ ಪರಿಚಯ ಆಗಿದ್ದರಿಂದ ದೇವಿ ಅಂತ ಪಾಪ ಕಷ್ಟಪಟ್ಟು ಒಬ್ಬಂಟಿಯಾಗಿ ಒಂದು ಗತ್ತಿನ ಮಹಿಳೆಯಾಗಿ ಪಾಪ ಅವರು ಕೆಲಸ ಮಾಡಿಕೊಂಡು 1 ತಿಂಗಳಿಗೆ 3,000 ರೂಪಾಯಿಯನ್ನು ಸಂಬಳ ತಗೊಂಡು ಕೆಲಸ ಮಾಡ್ತಾ ಇದ್ದರು. ಅದು ಬೇಕ್ರಿ ಅಂಗಡಿ. ಸೊ ಇದೇ ಪರಿಸ್ಥಿತಿ ಅಂದಾಗ ನನಗೆ ಗೊತ್ತಿರಲಿಲ್ಲ. ನಾನು ಗುಡಿಸಲು ಮನೆಯಲ್ಲಿದ್ದೇನೆ ಅಂತ ಹೇಳಿದಾಗ ನನಗೆ ಗೊತ್ತಿರಲಿಲ್ಲ. ಅಕೇಶ್ನೆಲ್ಲ ಒಂದ್ಸರಿ ಬಂದಾಗ ನೋಡಿದೆ. ಆವತ್ತು ನನ್ನ ಕಣ್ಣಲ್ಲಿ ನಾನು ಹತ್ತಿದ್ದೇನೆ ಅಂದರೆ ಹಂಗಂಗಿಲ್ಲ, ನಾನು ಒಳಗಡೆನೇ ಅಷ್ಟೊಂದು ನೋವಾಗಿದೆ. ಇಂತಹ ಕಾಲದಲ್ಲೂ ಇದು ಕಂಪ್ಯೂಟರ್ ಯುಗದಲ್ಲೂ ಈ ಪರಿಸ್ಥಿತಿಯಲ್ಲಿ ವಾಸವಾಗ್ತಾ ಇದ್ದಾರೆ ಅಂತ ಇದಕ್ಕೆ ನಿಜವಾದ ನಾಯಕರಿದ್ದಾರೆ ಅಥವಾ ಪಂಚಾಯತಿ ಅಧಿಕಾರಿಗಳಿದ್ದಾರೆ ನಾಚಿಕೆಗೇಡು ಅಂತ ಹೇಳ್ತಾರೆ. ಇಂಥ ಬಗ್ಗೆ ನೋಡಿ ಒಂದ್ಸಲ ಮನೆ ನೋಡಿದ್ರೆ ಆ ಕಡೆ ಕಾಡಿಗೆ ಬಂದರೂ ಇರೋಕ್ಕಾಗಲ್ಲ, ಮಳೆ ಬಂದರೂ ಇರೋಕ್ಕಾಗಲ್ಲ, ಎಲ್ಲ ಎದುರೋಗೋ ಇದು ಮತ್ತು ಸೋರೋ ಪರಿಸ್ಥಿತಿ ಈ ಕಡೆ ಕಂಡು ಬರ್ತಾ ಇದೆ. ಇದನ್ನು ನಾನು ಸಂಬಂಧಪಟ್ಟ PDO ಒಂದ್ಸಲ ಹೇಳಿದ್ದೇನೆ, ಅಧ್ಯಕ್ಷರಿಗೆ ಹೇಳಿದ್ದೇನೆ. ಬಟ್ ಅವರು ಯಾವುದೂ ಸಹ ಇದು ಮಾಡ್ಕೊಳ್ಳಿ, ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಈ ಪರಿಸ್ಥಿತಿ ನೋಡಿದ್ರೆ ದಯವಿಟ್ಟು ಉನ್ನತ ಅಧಿಕಾರಿಗಳು ಒಂದ್ಸರಿ ಪರಿಶೀಲನೆ ಮಾಡಿಬಿಟ್ಟು ಹಾಕಿದ್ದೊಂದು ಮನೆ ಕಟ್ಕೊಟ್ರೆ ಹೆಣ್ಣು ಮಗಳು ಬರ್ಕೊಳ್ಳೋದು ಒಂದು ಅವಕಾಶ ಆಗುತ್ತೆ. ಸ್ನಾನ ಮಾಡೋಕ್ಕೆ ಬಜಾರಿಲ್ಲ, ನಾನು ಅಲ್ಲಿದೆ ಪ್ಲೇಸು, ಅಲ್ಲಿ ಮಾಡಬೇಕು, ಅಡುಗೆ ಮಾಡ್ಕೋಬೇಕಾದ್ರೆ ಈ ಪರಿಸ್ಥಿತಿ ಇದೆ. ಇದಂತೂ ತುಂಬ ನೋವಿನ ಸಂಗತಿ. ನನ್ನ ಜೀವನದಲ್ಲಿ ಇಂಥ ಮನೆ ಇಲ್ಲಿ ನೋಡಿರಲಿಲ್ಲ. ದಯವಿಟ್ಟು ಅಧಿಕಾರಿಗಳಾಗಲಿ ಪ್ರಜಾಪ್ರತಿನಿಧಿಗಳ ಒಂದ್ಸಲ ಭೇಟಿ ನೀಡಿಬಿಟ್ಟು ಅದಕ್ಕೆ ಏನಾದರೂ ಒಂದು ಅವಕಾಶ ಮಾಡಿಕೊಟ್ಟು ಸಹಾಯ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ. ಈ ಪರಿಸ್ಥಿತಿಯಲ್ಲಿ ಶಶಿ ಅವರಿಗೆ 2 ತಿಂಗಳಿಂದ ಹೇಳಿದ್ದೆ, ನಾನು ಟೈಮ್ ಸಿಗಲಿಲ್ಲ ಅಂತ. ಇವತ್ತೇನೋ ಅವಕಾಶ ಬಂದುಬಿಟ್ಟು ನೋಡಿದ್ದೀವಿ. ಅವರು ಪಾಪ ತುಂಬ ನೊಂದುಕೊಂಡಿದ್ದಾರೆ. ಅವ್ರ ಕೈಲಾದ ಸಹಾಯ ಅವ್ರು ಮಾಡ್ತಾರೆ. ಮಿಕ್ಕಿದ ಅಧಿಕಾರಿಗಳು ಏನಾದರೂ ಸ್ಪಂದಿಸಿ ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಇದನ್ನು ಗಮನದಲ್ಲಿ ಅಧಿಕಾರಿಗಳು ಇಟ್ಕೋಬೇಕಂತ ತಿಳಿಸ್ತಾ ಇದ್ದೀನಿ. ಇವತ್ತು ಆಂಧ್ರಜ್ಯೋತಿ ವರದಿಗಾರರಾದ ನರಸಿಂಹಣ್ಣ ಅವರು 2 ತಿಂಗಳಿಂದ ನನಗೆ ಈ ಥರ ಹೇಗಿನವರಿಗೆ ಮನೆ ಇಲ್ಲ, ಏನೂ ಇಲ್ಲ, ಜಾಸ್ತಿ ಕರಗಡವರು ಅವರು ಅವ್ರ ಮನೆ ಹತ್ರ ಹೋಗ್ಬರ್ಬೇಕು, ಅವ್ರಿಗೆ ಏನೋ ಸಹಾಯ ಮಾಡಬೇಕಂತ 2 ತಿಂಗಳು ಹೇಳಿದ್ರು. ಹೋಗೋಕ್ಕಾಗಲಿಲ್ಲ. ಇವತ್ತು ನಾವು ಬಂದಿದ್ದೀವಿ ವೈನಸ್ಪೇಟೆಗೆ ಭೇಟಿ, ಅವ್ರ ಮನೆಗೆ ಭೇಟಿ ಮಾಡಿದ್ವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಮನೆ ಅಲ್ಲ ಅನಿಸುತ್ತೆ, ಇದು ಶೆಡ್ಡೂ ಅಲ್ಲ. ಇಲ್ಲಿ ನಿಜ ಅಂದರೆ ಪಾಪ ಇದೇನು ಒಂದು ಪ್ರಾಣಿಯೂ ಇರಲ್ಲ, ಆ ಥರ ಇದರಲ್ಲಿ ದೇವಿಯವರು ವಾಸ ಮಾಡ್ತಿದ್ದಾರೆ. ಅಂದರೆ ನಾವು ಎಲ್ಲಿದ್ದು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ ನಿಜವಾಗಲೂ. ಇದನ್ನು ನಾನು ಆದಷ್ಟು ಬೇಗ ನಮ್ಮ ಶಾಸಕರ ಗಮನಕ್ಕೆ ತಗೊಂಡೋಗ್ತೀನಿ ನಾನು. ಮತ್ತು ಇವತ್ತು ಹೆಲ್ಪ್ ಸೊಸೈಟಿ ವತಿಯಿಂದ 2 ತಿಂಗಳು ಆಗುವಷ್ಟು ದಿನಸಿ ಕಿಟ್ಟನ್ನು ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ಹೆಲ್ಪ್ ಸೊಸೈಟಿ ವತಿಯಿಂದ ಆದಷ್ಟು ನಾವು ಒಂದು ಸಿಮೆಂಟ್ಸ್ ಆಗಲಿ, ಶೀಟ್ಸ್ ಆಗಿ ಎಲ್ಲ ಅರೇಂಜ್ ಮಾಡಿಕೊಡ್ತೀವಿ. ಇವೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಮತ್ತು PDO ಆಗಲಿ, ಸೆಕ್ರೆಟರಿ ಆಗಲಿ, ಇದು ಎಲ್ಲರಿಗೂ ಗೊತ್ತೋ ವಿಷಯ ಇದು. ಬಟ್ ಯಾಕೆ ಅವರು ಯಾರೂ ಭೇಟಿ ನೀಡಿಲ್ಲ? ನಿಜವಾಗ್ಲೂ ಅವ್ರು ಸ್ನಾನ ಮಾಡೋಕ್ಕೆ ಜಾಗ ಇಲ್ಲ, ಹೆಣ್ಮಗಳು ಸ್ನಾನ ಮಾಡೋಕ್ಕೆ ಜಾಗ ಇಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ವೈನಸ್ಪೇಟೆಯಲ್ಲಿ ಇವತ್ತು ವಾಸ ಮಾಡ್ತಿದ್ರೆ ದೇವಿ. ಇದು ಕಣ್ಣಲ್ಲಿ ನೀರು ಬರುತ್ತೆ. ಆ ಥರ ಒಂದು ಇದು ಸನ್ನಿವೇಶ ಇದೆ. ಹೇಳೋಕ್ಕಾಗಲ್ಲ ಆ ಥರ ಇದೆ ನಮ್ಮ ಒಂದು
ದೇವಿಯವರು ಸಹ ಒಂದು ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೀನಿ. ಮಾಣಿಕ್ಯ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನ ಮಾಡೋಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಬಿಎಸ್ಸಿ ಪಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು. ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಇರುತ್ತೆ. ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಅನ್ನ ಸಂಪರ್ಕ ಮಾಡಿ. 9743103968 ನವೀನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು. Audio